ಸಾರ್ವಜನಿಕರು ಇದೊಂದು ಮೂಲಭೂತವಾದಂತಹ ಹಕ್ಕು. ಈ ಮೂಲಭೂತ ಹಕ್ಕನ್ನ ನಗರಸಭೆಗೆ ಒಂದು ಇನ್ನೂ ಕೂಡ ಪೂರ್ಣಾವಧಿ ಪೌರಾಯುಕ್ತ ಇಲ್ಲ. ಬಿ ಗ್ರೇಡಿನ ಒಬ್ಬರ ಅಧಿಕಾರಿ ಮಂಗಳೂರು ಮಹಾನಗರ ಪಾಲಿಕೆಯ 60 ವಾರ್ಡ್ನಲ್ಲಿ 11 ವಾರ್ಡ್ ನೋಡುವಂತ ಒಬ್ಬರು ವಲಯ ಆಯುಕ್ತರನ್ನ ವಾಣಿ ಆಳ್ವನ್ ವಲಯ ಆಯುಕ್ತರನ್ನ ಉಳ್ಳಾಲದ ನಗರಸಭೆಗೆ KS ಮಾರ್ಕಿನ ಅಧಿಕಾರಿಗಳು ಇರಬೇಕಾದಂತಹ ಉಳ್ಳಾಲ ನಗರಸಭೆಗೆ ಸುರತ್ಕಲ್ ವಲಯ ಕಚೇರಿಯ ಒಬ್ಬರ ಆಯುಕ್ತರು ಬಿ ಶ್ರೇಣಿಯ ಅಧಿಕಾರಿಯನ್ನ ಉಳ್ಳಾಲದ ನಗರಸಭೆಯ ಪ್ರಭಾರ ಪೌರಾಯುಕ್ತರಾಗಿ ಇಟ್ಟಿರ್ತಕ್ಕಂಥದ್ದನ್ನ ಇವತ್ತು UT ಖಾದರ್ ಅವರು ಉತ್ತರವನ್ನ ಕೊಡಬೇಕು. ಉಳ್ಳಾಲದ ಶಾಸಕ UT ಖಾದರ್ ಕೇವಲ ಶಾಸಕರಲ್ಲ, ನೀವು ವಿಧಾನಸಭೆಯ ಸಭಾಧ್ಯಕ್ಷರು. ನಿಮ್ಮ ಕ್ಷೇತ್ರದಲ್ಲೇ ಒಂದು ಅಧಿಕಾರಿಯನ್ನ ನೇಮಕ ಮಾಡಲಿಕ್ಕೆ ಸಾಧ್ಯ ಆಗದಂತ ಸರ್ಕಾರ ಇದ್ರೆ ಇಡೀ ರಾಜ್ಯದಲ್ಲಿ ಇವತ್ತು ಸರ್ಕಾರದ ಅಧಿಕಾರಿಗಳನ್ನ ಯಾವ ಯಾವ ಮಟ್ಟದಲ್ಲಿ ನೇಮಕ ಮಾಡಿರಬಹುದು ಅಂತ ನಾವು ನೋಡ್ಬೇಕಾಗ್ತದೆ. ನಿಮ್ಮ ಕ್ಷೇತ್ರದಲ್ಲಿ ನೀವು ಸ್ಪೀಕರ್ ಆಗಿದೆ, ನಿಮ್ಮ ಕ್ಷೇತ್ರದ ಉಳ್ಳಾಲದ ನಗರಸಭೆ ಮುಂದಿನ ದಿನಗಳಲ್ಲಿ ಇದೊಂದು ಉನ್ನತ ಸ್ಥಾನಕ್ಕೆ ಏರ್ತಕ್ಕಂಥ ಒಂದು ಸ್ಥಳೀಯ ಸಂಸ್ಥೆ. ಈ ಸ್ಥಳೀಯ ಸಂಸ್ಥೆ ಅಡಿಯಲ್ಲಿ 2 ಲಕ್ಷ 3 ಲಕ್ಷದವರೆಗೆ ಜನಸಂಖ್ಯೆ ಇರ್ತಕ್ಕಂಥ ಈ ಪ್ರದೇಶದಲ್ಲಿ ಜನಸಾಮಾನ್ಯರ ಆಡಳಿತಾತ್ಮಕ ವಿಚಾರಗಳ ಬಗ್ಗೆ ಇವತ್ತೇನೋ ವಿಚಾರಗಳ ಬಗ್ಗೆ ಸ್ಪಂದನೆ ಮಾಡಲಿಕ್ಕೆ, ಆಡಳಿತಾತ್ಮಕ ವಿಚಾರಗಳನ್ನ ಪರಿಹರಿಸಲಿಕ್ಕೆ ಒಬ್ಬರು ಪೂರ್ಣಾವಧಿ ಪೌರಾಯುಕ್ತರನ್ನ ನೇಮಕ ಮಾಡಲಿಕ್ಕೆ ವಿಫಲರಾದಂತ ಶಾಸಕ UT ಖಾದರ್ ಅವರು ಈ ರಸ್ತೆಯನ್ನು ಕೂಡ ಅಷ್ಟೇ ಪ್ರಜ್ಞಾಪೂರ್ವಕವಾಗಿ ನಿರ್ಲಕ್ಷ್ಯ ಮಾಡಿದೀರಿ ಅನ್ನುವಂತ ಆರೋಪವನ್ನ ಮಾಡ್ತಾರೆ. UT ಖಾದರ್ ಅವರ ಬಗ್ಗೆ ನನಗೆ ಟೀಕೆ ಮಾಡಲಿಕ್ಕೆ ಏನು ಬೇಸರ ಇಲ್ಲ. ಯಾಕೆಂತ ಹೇಳಿದ್ರೆ ಅವರ ಚುನಾವಣೆ ಸಂದರ್ಭದಲ್ಲಿ ಅವರು ಗೆಲ್ಲಬೇಕೆಂತ ಹೇಳಿ ನಾವು ಕೂಡ ಬೆವರು ಸುರಿಸಿದ್ದೇವೆ. ನಾವು ಕೂಡ ಊಟ ನಿದ್ದೆಯನ್ನು ಬಿಟ್ಟು ಅವರಿಗಾಗಿ ಈ ಕ್ಷೇತ್ರದಲ್ಲಿ ಓಡಾಡಿದ್ದೇವೆ. ಅವರ ಬಗ್ಗೆ ಅವರನ್ನು ಎಚ್ಚರಿಸತಕ್ಕಂತ ಜವಾಬ್ದಾರಿ ನಮ್ದಿದೆ, ಅವರ ಕಿವಿ ಇಡತಕ್ಕಂತ ಜವಾಬ್ದಾರಿ ನಮ್ದಿದೆ. ಹಾಗಾಗಿ UT ಖಾದರ್ ಅವರು ಈ ರೀತಿ ಒಂದು ಅತ್ಯಂತ ಜನನಿಬಿಡವಾದಂತಹ ಪ್ರದೇಶವನ್ನ ಸಂಪರ್ಕ ಮಾಡತಕ್ಕಂತ ಈ ರಸ್ತೆಯನ್ನ ನಿರ್ಲಕ್ಷ್ಯ ಮಾಡಿರುವುದು ನಿಮ್ದು 1ನೇ ತಪ್ಪು. 2ನೇ ತಪ್ಪು, ನಗರ ಸಭೆಗೆ ಒಂದು ಪೌರಾಯುಕ್ತರನ್ನ ನೇಮಕ ಮಾಡದೆ ಇದೇ ಮಂಗಳೂರು, ಪುತ್ತೂರು, ಬಂಟ್ವಾಳ ತಿರುಗಾಡ್ತಕ್ಕಂತ ಒಬ್ಬರ ಅಧಿಕಾರಿಯನ್ನ ಇದೇ ಉಳ್ಳಾಲದಲ್ಲಿ ಮತ್ತೆ ನೀವು ಪ್ರಭಾರವಾಗಿ ಇಲ್ಲಿ ನೇಮಕ ಮಾಡಿರ್ತಕ್ಕಂತ ಹಿಂದಿನ ಉದ್ದೇಶ ಏನು ಅಂತ ಸಾರ್ವಜನಿಕರಿಗೆ ಕೊಡಬೇಕು. ಈ ಒಂದು ಪ್ರಭಾರ ಪೌರಾಯುಕ್ತರು ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಬಿಟ್ಟು ಆಚೆ ಹೋಗುವುದಿಲ್ಲ. ಅವರು ಸುರತ್ಕಲ್ ವಲಯ ಕಚೇರಿಯಲ್ಲಿ ಇರ್ತಾರೆ, ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಇರ್ತಾರೆ, ಉಳ್ಳಾಲ ನಗರಸಭೆಯಲ್ಲಿ ಇರ್ತಾರೆ, ಪುತ್ತೂರು ನಗರಸಭೆಗೆ ಹೋಗ್ತಾರೆ, ಬಂಟ್ವಾಳ ನಗರಸಭೆಗೆ ಹೋಗ್ತಾರೆ. ಇಲ್ಲಿಯೇ ಓಡಾಡ್ತಕ್ಕಂತ ಒಬ್ಬ ಅಧಿಕಾರಿಯನ್ನ ಇಲ್ಲಿ ಇಡ್ತಾ ಇದ್ದೀರಿ. ಇವತ್ತು ಅನೇಕ ಪ್ರಶ್ನೆಗಳು ಉಳ್ಳಾಲ ನಗರಸಭೆಯ ಮುಂದೆ ನಾವು ಇಟ್ಟಿದ್ದೇವೆ. ಯಾವುದಕ್ಕೂ ಕೂಡ ಉಳ್ಳಾಲ ನಗರಸಭೆ ಅಧಿಕಾರಿಗಳಿಂದ ಸ್ಪಂದನೆ ಸಿಗುತ್ತಾ ಇಲ್ಲ. ಯಾಕೆಂತ ಹೇಳಿದ್ರೆ ಇಲ್ಲಿ ಅಧಿಕಾರಿ ಇರೋದಿಲ್ಲ. ಪೌರಾಯುಕ್ತ ವಾರಕ್ಕೆ 1 ದಿವಸ 1 ಗಂಟೆ ಕೂಡ ಇಲ್ಲಿ ಇರೋದಿಲ್ಲ. ಅಲ್ಲಿ ಬೇಕಾದಷ್ಟು ಕೆಲಸ ಸುರತ್ಕಲ್ನಲ್ಲಿದೆ. ಹಾಗಾಗಿ ಜನಸಾಮಾನ್ಯರಿಗೆ ಪೌರಾಯುಕ್ತರು ಸಿಗುವುದಿಲ್ಲ. ಆ ಕಾರಣಕ್ಕಾಗಿ ಈ ರೀತಿಯ ಸಮಸ್ಯೆಗಳು ಮತ್ತೆ ಉಲ್ಬಣಿಸ್ತಾ ಇದೆ. ಇವತ್ತು ರಿಕ್ಷಾ ಚಾಲಕರು ಈ ರಸ್ತೆಯಲ್ಲಿ ಆಗ ಘೋಷಣೆ ಆಗುವಂತಹ ಸಂದರ್ಭದಲ್ಲಿ ಜನರು ನಡೆದಾಡ್ಲಿಕ್ಕೆ ಆಗ್ತದೆ. ಇಲ್ಲಿ ಒಂದು ವಾಹನ ಹೋದ್ರೆ, ಈ ಒಂದು ನೀರಿನ ಮೇಲೆ ವಾಹನ ಹೊಡೆದ್ರೆ ಜನರು ನಡೆದಾಡ್ಲಿಕ್ಕೆ ಆಗ್ತದ? ಮಕ್ಕಳು ಶಾಲೆಗೆ ಹೋಗುವಂತಹ ಮಕ್ಕಳು ಆ ಕೆಸರನ್ನ ಮೈಗೆ ಎತ್ತಿಕೊಂಡು ಶಾಲೆಗೆ ಹೋಗುವಂತ ಒಂದು ಪರಿಸ್ಥಿತಿ. ದೇವಸ್ಥಾನ ಮಸೀದಿಗೆ ಹೋಗುವಂತ ಜನರು ಬಹಳ ಶುದ್ಧೀಕರಣಗೊಂಡು ದೇವಸ್ಥಾನ ಮಸೀದಿ ಚರ್ಚ್ಗೆ ಹೋಗುವಂತಹ ಸಂದರ್ಭದಲ್ಲಿ ಅವರು ಕೆಸರನ್ನ ಮೆತ್ತಿಸಿಕೊಂಡು ಪುಣ್ಯಕ್ಷೇತ್ರಕ್ಕೆ ಹೋಗುವಂತ ಒಂದು ಸನ್ನಿವೇಶದಲ್ಲಿ ಬದುಕ್ತಾ ಇದ್ದಾರೆ. ಇವತ್ತು ಮೋಟಾರ್ ಸೈಕಲ್ ವೆಹಿಕಲ್ ಎಷ್ಟು ಜನ ಬಿದ್ದು ಸ್ಕಿಡ್ ಆಗಿ ಇವತ್ತು ಅವರಿಗೆ ಸಾವು ನೋವುಗಳು ಇಲ್ಲಿ ಸಂಭವಿಸಿದೆ. ಎಷ್ಟು ಜನರ ಕೈಕಾಲು ಮುರ್ಕೊಂಡಿದ್ದಾರೆ, ಎಷ್ಟು ಜನ ಇನ್ನೂ ಕೂಡ ಮನೆಯಲ್ಲಿ ಒದ್ದಾಡ್ತಾ ಇದ್ದಾರೆ. ಈ ರೀತಿಯ ಸಮಸ್ಯೆಯಿಂದ ಇದ್ದಾರೆ. ರಿಕ್ಷಾ ಚಾಲಕರು ಸಿಗುವಂತ 25-30 ರೂಪಾಯಿ ಬಾಡಿಗೆಗೆ ಒಮ್ಮೆ ಒಳಗೆ ಹೋದ್ರೆ ಅವರ ಬೇರಿಂಗ್ ಹೋಗ್ತದೆ, ಅವರ ಸ್ಪಾರ್ಕ್ ಪಾರ್ಟ್ಸ್ ಹೋಗ್ತದೆ. 1-5 ನಿಮಿಷದಲ್ಲಿ ಹೋಗಿ ಬರುವಂತಹ ಒಂದು ರಸ್ತೆಯಲ್ಲಿ ಒಂದು ಪ್ರಯಾಣಿಕರನ್ನು ಇಳಿಸಿ ಬಂದ್ರೆ 2 ಗಂಟೆ 3 ಗಂಟೆ ಗ್ಯಾರೇಜ್ ಅಲ್ಲಿ ನಿಲ್ಲಿಸಬೇಕಾದಂತ ಒಂದು ಪ್ರಸಂಗ ಬಂದ್ರೆ ಅಲ್ಲಿ ಅವರು 2 ಗಂಟೆ 3 ತಾಸು ಕಾಯುವಂತಹ ಸಂದರ್ಭದಲ್ಲಿ ಹಾಕ್ತಕ್ಕಂತ ಅವರ ನೋವೇನಿದೆ ಅದು ಈ ನಗರ ಆಡಳಿತಕ್ಕೆ ಶಾಪ ಆಗಬಹುದು. ಇಲ್ಲಿನ ಜನಪ್ರತಿನಿಧಿಗಳಿಗೆ ಅದು ಶಾಪ ಆಗಬಹುದು. ಅವರು ದುಡಿತಕ್ಕಂತ ಜನರು ಅವರ ಕಷ್ಟಗಳಿಗೆ ಸ್ಪಂದನೆ ಮಾಡಿ ಇವತ್ತು ಅವರ ಕೆಲಸವನ್ನ ಬಿಟ್ಟು, ಅವರ ದುಡಿಮೆಯನ್ನ ಬಿಟ್ಟು ಇವತ್ತು ಪ್ರತಿಭಟನೆ ಮಾಡತಕ್ಕಂತ ಒಂದು ಸಂದರ್ಭ ಒದಗಿದೆ. ಇವತ್ತು ಅಧಿಕಾರಿಗಳು ಇಲ್ಲಿಗೆ ಬರಬೇಕು, ಅಧಿಕಾರಿಗಳು ಬಂದು ಇಲ್ಲಿನ ಮನವಿಯನ್ನು ಸ್ವೀಕಾರ ಮಾಡಬೇಕು. ಅಧಿಕಾರಿಗಳು ಬರ್ತಾರೆ ಅಂತ ನಾನು ವಿಶ್ವಾಸ ಇಟ್ಕೊಂಡಿದ್ದೇನೆ.
ಅಧಿಕಾರಿಗಳು ಬಂದು ನಮ್ಮ ಮನವಿಯನ್ನ ಸ್ವೀಕಾರ ಮಾಡಬೇಕು. ಈ ರಸ್ತೆಗೆ ಸಂಬಂಧಪಟ್ಟಂತವರು ಬಂದು ಜನರಿಗೆ ಹೇಳ್ಬೇಕು, ಈ ರಿಕ್ಷಾ ಚಾಲಕರಿಗೆ ಹೇಳ್ಬೇಕು, ರಿಕ್ಷಾ ಚಾಲಕರು ತಮ್ಮ ನೋವುಗಳನ್ನ ಅಧಿಕಾರಿಗಳಿಗೆ ಹೇಳ್ಬೇಕು. ಈ ರಸ್ತೆಯ ಮೇಲೆ ಇತ್ಯರ್ಥ ಆಗಬೇಕು. ಈ ರಸ್ತೆ ಮೇಲೆ ಇತ್ಯರ್ಥ ಆದ್ರೆ ಈ ಹೋರಾಟಕ್ಕೆ ಒಂದು ಅರ್ಥ ಬರುವಂತದ್ದು. ಅಧಿಕಾರಿಗಳು ಬರ್ತಾರೆ ಅಂತ ನಮಗೆ ವಿಶ್ವಾಸ ಇದೆ. ಅವರು ತಡೆ ಮಾಡಿದ್ರೆ ನಾವು ಈ ರಸ್ತೆಯನ್ನು ತಡೆ ಮಾಡ್ತೇವೆ, ಮುಖ್ಯ ರಸ್ತೆಯನ್ನು ಕೂಡ ತಡೆ ಮಾಡ್ತೀವಿ ಅನ್ನುವಂತ ಎಚ್ಚರಿಕೆಯನ್ನು ನಾವು ಕೊಡ್ತಾ ಇದ್ದೇವೆ. ಎರಡೂ ರಸ್ತೆಯನ್ನು ತಡೆ ಮಾಡಿ ನಾವು ಪ್ರತಿಭಟನೆಯನ್ನ ತೀವ್ರಗೊಳಿಸ್ತೇವೆ. ಅದಕ್ಕೆ ಅವಕಾಶವನ್ನ ಪೊಲೀಸರು ಮಾಡಬಾರದು, ಅವರನ್ನು ಕರೆಸತಕ್ಕಂತ ಕೆಲಸವನ್ನ ಮಾಡಬೇಕು ಅಂತ ನಾನು ಒತ್ತಾಯವನ್ನ ಮಾಡ್ತೇನೆ. ಈ ರೀತಿಯಾಗಿ ಜನರನ್ನ ಪದೇ ಪದೇ ಇವತ್ತು ರಸ್ತೆಯ ಮೇಲೆ ನಿಂತು ಹೋರಾಟ ಮಾಡುವಂತ ಸನ್ನಿವೇಶವನ್ನ ಅಧಿಕಾರಿಗಳು ನಿರ್ಮಾಣ ಮಾಡಬಾರ್ದು, ಜನಪ್ರತಿನಿಧಿಗಳು ನಿರ್ಮಾಣ ಮಾಡಬಾರ್ದು. ಇವರು ಸಮವಸ್ತ್ರದಲ್ಲಿ ದುಡಿಯುವಂತ ರಿಕ್ಷಾ ಚಾಲಕರು ಇವತ್ತು ಅವರ ದುಡಿಮೆಯನ್ನು ಬಿಟ್ಟು ಇಲ್ಲಿ ನಿಲ್ತಕ್ಕಂತ ಒಂದು ಪ್ರಸಂಗ ಇವತ್ತು ನಿರ್ಮಾಣ ಆಗಿದೆ. ಇವತ್ತು ಇತ್ಯರ್ಥ ಆಗಬೇಕು. ಇದು ರಿಕ್ಷಾ ಚಾಲಕರು ಕೇವಲ ಈ ಒಂದು ರಸ್ತೆಯನ್ನು ಮಾತ್ರ ಅಲ್ಲ, ಉಲ್ಲಾಲ ನಗರಸಭೆಯ ಮೂಲೆ ಮೂಲೆಯ ರಸ್ತೆಯನ್ನ ಸರಿಪಡಿಸತಕ್ಕಂತ ನಿಟ್ಟಿನಲ್ಲಿ ನೀವು ಹೋರಾಟಕ್ಕೆ ಮುಂದಾಗಬೇಕು. ನಿಮ್ ಜೊತೆ ಸಾರ್ವಜನಿಕರು ನಿಮ್ ಜೊತೆ ಕೈ ಜೋಡಿಸ್ತಾರೆ. ಬಹಳ ಸಂತೋಷ ಆಗ್ತಾ ಇದೆ. ಇವತ್ತು ನಿಮ್ಮ ಹೋರಾಟ ಇವತ್ತು ಅತ್ಯಂತ ಬಹಳ ಗಂಭೀರತೆಯಿಂದ ಇವತ್ತು ಹೋರಾಟವನ್ನು ನೀವು ಮಾಡ್ತಾ ಇದ್ದೀರಿ. ಖಂಡಿತವಾಗಿ ಈ ಹೋರಾಟಕ್ಕೆ ಯಶಸ್ವಿ ಆಗ್ತದೆ ಅಂತ ಭರವಸೆ ನನಗಿದೆ. ಮುಂದಿನ ದಿನಗಳಲ್ಲಿ ರಿಕ್ಷಾ ಚಾಲಕರ ಹೋರಾಟದಲ್ಲಿ ಡಿವೈಎಫ್ಐ ಸಂಘಟನೆ ನಿಮ್ ಜೊತೆ ಖಂಡಿತವಾಗಿಯೂ ಸದಾ ನಿಲ್ತದೆ. ಎಷ್ಟೇ ಕಷ್ಟದ ಸಂದರ್ಭದಲ್ಲೂ ಕೂಡ ನಾವು ನಿಲ್ತೇವೆ. ರಿಕ್ಷಾ ಚಾಲಕರು ದುಡಿಲಿಕ್ಕಾಗಿ ನಾವು ಅನೇಕ ಹೋರಾಟವನ್ನ ಮಾಡಿದ್ದೇವೆ. ನಮ್ಮ ಹರೇಕಳ ಅಡ್ಯಾರನ್ನ ಸಂಪರ್ಕ ಮಾಡುವಂತ ಸೇತುವೆಯನ್ನ ನಿರ್ಮಾಣ ಮಾಡಿ ವರ್ಷಗಟ್ಟಲೆ ಬಾಕಿ ನಿಲ್ಲಿಸಿದಾಗ ಅಲ್ಲಿ ಅದನ್ನ ತೆರೆದು ಅಲ್ಲಿ ಸಾರ್ವಜನಿಕ ಓಡಾಡ್ಲಿಕ್ಕೆ ರಿಕ್ಷಾ ಚಾಲಕರು ಅಲ್ಲಿಂದ ಅವರ ದುಡಿಮೆಯನ್ನು ಮಾಡಲಿಕ್ಕೆ ಅವಕಾಶ ಮಾಡಿರ್ತಕ್ಕಂಥ ಕೆಲಸವನ್ನ ಡಿವೈಎಫ್ಐ ಮಾಡಿದೆ. ಆ ಕಾರಣಕ್ಕಾಗಿ ನಮ್ಮ ಮೇಲೆ ಎಫ್ಐಆರ್ ಕೂಡ ದಾಖಲಾಗಿದೆ. ಆ ರೀತಿಯ ರಿಕ್ಷಾ ಚಾಲಕರಿಗೆ ಅನುಕೂಲ ಆಗುವಂತ ಹೋರಾಟವನ್ನ ಡಿವೈಎಫ್ಐ ಮಾಡಿದೆ. ಮುಂದಿನ ದಿನಗಳಲ್ಲೂ ಕೂಡ ಆ ರೀತಿಯ ಹೋರಾಟವನ್ನ ರಿಕ್ಷಾ ಚಾಲಕರ ಪರವಾಗಿ ಮಾಡ್ತದೆ ಅನ್ನುವಂತ ಒಂದು ಭರವಸೆಯನ್ನ ಕೊಡ್ತಾ ನಿಮ್ಮೊಂದಿಗೆ ಡಿವೈಎಫ್ಐ ಯುವಜನ ಸಂಘಟನೆ ರಿಕ್ಷಾ ಚಾಲಕರೊಂದಿಗೆ ಸದಾ ಇರ್ತದೆ. ನಿಮಗೆ ಒಳ್ಳೆ ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತದೆ. ಈ ಒಂದು ನಿಟ್ಟಿನಲ್ಲಿ ಈ ಒಂದು ರಿಕ್ಷಾ ಚಾಲಕರ ಸಂಘಟನೆಯ ಮುಖಂಡರಾಗಿರ್ತಕ್ಕಂಥ ಸುನಿಲ್ ಕುಮಾರ್ ಬಜಾಲ್ ಅವರ ನೇತೃತ್ವದ FKRD ಸಂಘಟನೆಯ ಎಲ್ಲ ಹೋರಾಟಗಳಿಗೆ ಕೂಡ ಡಿವೈಎಫ್ಐ ಅವರ ಹಿಂದೆ ನಿಲ್ತದೆ. ಅವರ ಕೈಗಳನ್ನ ಬಲಪಡಿಸುವಂತ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಸಹಕಾರವನ್ನು ಕೊಡ್ತದೆ ಅನ್ನುವಂತ ಮಾತನ್ನು ಹೇಳ್ತಾ ನನಗಿಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮ್ಗೆಲ್ಲರಿಗೂ ಕೂಡ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಇನ್ಕ್ವಿಲಾಬ್ ಜಿಂದಾಬಾದ್, CITU ಜಿಂದಾಬಾದ್. ಧನ್ಯವಾದ ನಮ್ಮ ಡಿವೈಎಫ್ಐ ಜಿಲ್ಲಾ ಅಧ್ಯಕ್ಷರಾದಂಥ BK ಇಮ್ತಿಯಾಜ್ನವರಿಗೆ. ಈಗ ನಮ್ಮ CITU ಮುಖಂಡರಾದಂಥ ನಮ್ಮ ಜಯಂತ ನಾಯಕ್ ಇವರು ನಮ್ಮ ಜೊತೆ ಇದ್ದಾರೆ. ಅವರು ಕೂಡ ನಮ್ಮ ಜೊತೆ ಮಾತಾಡಬೇಕಂತ ವಿನಂತಿಸ್ಕೊಳ್ತಾ ಇದ್ದಾರೆ. ರೈತ ಸಂಘದ ಜಿಲ್ಲಾಧ್ಯಕ್ಷರಾದ ಕೃಷ್ಣಪ್ಪ ಸಾಲೇಂದ್ರೆ ಈ ಒಂದು ಮಾರ್ಗ ಇನಿಕೋಡದ ಅವ್ಯವಸ್ಥೆದಾಗ ಪ್ರತಿ ವರ್ಷಲ ಈ ಒಂದು ಮಾರ್ಗದ ದುಸ್ಥಿತಿ ಒಂದೇ ರೀತಿ ಒಂದು ಪನ್ಪಣೆಯನ್ನು ಯಾನು ನೆಂಪು ಮನ್ಪರೆ ಪ್ರಯತ್ನ ಮಲ್ಪ ಇನಿ ನಮ್ಮ ತೊಕ್ಕೊಟ್ಟೂರ್ದು ಕೊನಾಜ ಮುಡಿಪುಟ್ಟ ಮಾರ್ಗ ಭಾರಿ ಸೋಕದ ಮಾರ್ಗ ಆತನ ಪನ್ಪಲೆ ಕೊಡು ನಮ್ಮ UT ಖಾದರ್ ಟೂಳು ರೈತವಾಯಿನ ಮಾರ್ಗ ಅಂತ ಪನ್ಪಲೆ ಕೊಡು ಜನ ಮೆಚ್ಚುಗೆ ಪಡೆಯುತ್ತೇವೆ. ಇನಿ ಅವೇ ಮಾರ್ಗ ಚೆಮ್ಮಗುಡ್ಡದವಳು ಚಿಪ್ಪೂರು ಚೂರಾದ ವಾಹನ ಚಾಲಕರಿಗೆ ಅಡೆತಡೆ ಅವನುಂಡು ಡಿಪಾರ್ಟ್ಮೆಂಟ್ ಕೊಂಚ 2 ಬ್ಯಾರಿಕೇಡ್ ಇದ್ದು ವಾಹನ ಚಾಲನೆ ನಿಧಾನ ಗತಿಗೆ ಬಂತು. ಇನ್ನು ಆ ಒಂದು ರಸ್ತೆ ಗುಂಡಿ ಬೂರ್ದು ತಿಂಗಳು ಗಟ್ಟಲೆ ಆಂಡ ಡಿಪಾರ್ಟ್ಮೆಂಟ್ಗೆ ಅವು ತೋಚಿದ ಪಂಪಲೆ ಕೊಡಿ ಆನು ಪ್ರಶ್ನೆ ಬಂತಂದಿಲ್ಲ. ಟ್ರಾಫಿಕ್ ಇನ್ಸ್ಪೆಕ್ಟರ್ ಅಕ್ಕಲೆಗಳ ರೋಡ್ ಮಿತ್ತ ಜವಾಬ್ದಾರಿ ಇಪ್ಪೋಡು, ಡಿಪಾರ್ಟ್ಮೆಂಟ್ ಪೊಲೀಸ್ ಅಕ್ಕಲೆಗಳ ಜವಾಬ್ದಾರಿ ಇಪ್ಪೋಡು. ದಾಯಪಂಡ ರಿಕ್ಷಾ ಚಾಲಕರ ಅಡ್ಡದಿಟ್ಟಿ ಪೊಯ್ಲೆ ಲೆಕ್ಕನೆ ಡಿಪಾರ್ಟ್ಮೆಂಟ್ ಆಗ್ಲಿನ ಬೇರೆ ಪತ್ತದ ಅಕ್ಕಲಿಗೆ ಕೇಸ್ ಪಡ್ ಅಂಜನೆ ರೀತಿ ರಿವಾಜ ನಿಂಗೆ ತಗೊಂಡಿಲ್ಲ. ಅಂಡ ಡಿಪಾರ್ಟ್ಮೆಂಟ್ ಅಕ್ಕಲಿಗೆ ಈ ಜವಾಬ್ದಾರಿ ಪೂಜಾ ಪಂಜನೆ ನನ್ನ ಪ್ರಶ್ನೆ. ಇನಿ ತೊಕ್ಕೊಟ್ಟುಡು ರಿಕ್ಷಾ ಪಾರ್ಕ್ಗಳಿಗೆ ಆಟೋ ರಿಕ್ಷಾ ಚಾಲನೆ ಮಾಡ್ತಾರೆ ಸಾಧ್ಯತೆ ಅಜ್ಜಿ ಹೇಗೆ ನಗರ ಪಂಚಾಯತ್ದ ಅವ್ಯವಸ್ಥೆ ಅವಳು ಕಕ್ಕುಸ ನೀರು ಆ ರಿಕ್ಷಾ ಪಾರ್ಕ್ಗಳ ಮೇಲೆ ಪೋನುಂಡು ಐತ ಮಿತ್ತು ಮನವಿ ಕೊರ್ರ ಪೋನಾಗ ಮುಲ್ತಾ
ಮುಖ್ಯ ಅಧಿಕಾರಿಗೆ ತೊಕ್ಕೊಟ್ಟು ಮುಖ್ಯ ಪಾರ್ಕ್ ಪಂದು ಗೊತ್ತಿದ್ದ ಪಂಪೇರಂದ ಇನ್ನು ಬಾಕಿದ ಪ್ರದೇಶ ಪೂರ ಈ ಮುಖ್ಯ ಚೀಫ್ ಆಫೀಸರ್ಗೆ ಗೊತ್ತು ಪಂಪರಚಿನ ಪ್ರಶ್ನೆ ಅಪ್ಪಗಂಡ ರಿಕ್ಷಾ ಚಾಲಕರು ಆಲೋಚನೆ ಮಂದಿರು ಇನ್ನು ಮನ್ನ ರೀತಿಯ ಪ್ರತಿಭಟನೆ ಕೊಡ್ತಾರೆ ಒಂದು ಹಲವಾರು ವರ್ಷದ ದುಂಬೆ ಆವಡುತ್ತೇನೆ ಇನ್ನು ರಿಕ್ಷಾ ಚಾಲಕರ ಸಂಘಟನೆ ಅದು ಜನಸಾಮಾನ್ಯರ ಪ್ರಶ್ನೆಗೆ ಇನ್ನು ಹೋರಾಟ ಮನ್ಪೇರು ಬಂದಿತ್ತಂದ ಇಂದಕ್ಕೆ ನಾಗರಿಕರನ್ನೆಲ್ಲ ಒಂಜಿ ಬೆಂಬಲ ಉಂಡು ಪನ್ಪಲೆ ಕೂಡ ಅರ್ಥ ಮಾಡ್ತಾನೆ ರಿಕ್ಷಾ ಚಾಲಕರು ಪಿಲಾರಿಗೆ ಪೋಯರ ಸಾಧ್ಯತೆ ಪನ್ಪಲೆ ಕೂಡ ಬಾಡಿಗೆ ಒಂದು ಪೇರು ಪಿಲಾರಿಗೆ ಪೋಯರ ಸಾಧ್ಯತೆ ಅಪ್ಪಜಿ ಪನ್ಪಲೆ ಕೂಡ ಬಾಡಿಗೆ ಪೋದು ಪುನಗ ಆ ನಾಗರಿಕರು ಇಂಕಲ ಬದ್ ಪನ್ಪೇರು ಪಿಲಾರಿಗೆ ರಿಕ್ಷಾ ಚಾಲಕರು ಬರ್ಪುನೆ ಇಜ್ಜಿ ಇಂಕಲು ಬಾಡಿಗೆ ಲೆತ್ತನಲ ಬರ್ಪುನೆ ಇಜ್ಜಿ ಹೆಚ್ಚ ಬಾಡಿಗೆ ಕೊಡ್ನಲ ಬರ್ಪುನೆ ಇಜ್ಜಿ ಪನ್ಪಲೆ ಕೊಡು ನಾಗರಿಕರು ಪನ್ನೊಂದು ಪೇರು ನಾಗರಿಕರು ಕಂಪ್ಲೇಂಟ್ ಕೊರೊಂದು ಪೇರು ಅಪ್ಪನ ರಿಕ್ಷಾ ಚಾಲಕರು ಆ ರೀತಿ ಪೋರು ರಿಕ್ಷಾ ಚಾಲಕರನ ಪರಿಸ್ಥಿತಿ ಎಂಚೆಂಡು ತಗೊಂಡಾಡ ದಿನಕ್ಕೂ ಬಾಡಿಗೆ ಅವನ ಪರಿಸ್ಥಿತಿ ಉಂಟು ಇನಿ ಉಳ್ಳಾಲ ನಗರ ಪಂಚಾಯತಿ ಹೋದು ಉಳ್ಳಾಲ ತಾಲೂಕ್ ಪಂಚಾಯತಿ ಆತಂಡು ತಾಲೂಕ್ ಪಂಚಾಯತ್ ಬಂದ 23 ಗ್ರಾಮ ಈ ತಾಲೂಕ್ ಪಂಚಾಯತಿ ಒಳಪಡಿ ಉಂಡು ಇನಿ ರಿಕ್ಷಾ ಚಾಲಕರ ಪರಿಸ್ಥಿತಿ ಇಂಚಿನ ರಿಕ್ಷಾ ಚಾಲಕರ ಪರಿಸ್ಥಿತಿ ಸಾಧಾರಣ ಈ ಉಳ್ಳಾಲ ತಾಲೂಕು 80,000 ರಿಕ್ಷಾಲು ಬಲ್ತೊಂದುಂಡು ಪನ್ಪುನಂಜಿನ ಒಂದು ಅಂದಾಜು ಅಂಕಿಅಂಶ ಉಂಡು ಅಂಡ ರಿಕ್ಷಾ ಚಾಲಕರಿಗೆ ಉಳ್ಳಾಲ ತಾಲೂಕು ಆದ್ರ ಪನ್ಪಿಲೆ ಕೂಡ ಬಾಡಿಗೆ ಉಂಡ ಅಂದುತ್ತಲ್ಲ ಬಾಡಿಗೆ ಅಜ್ಜಿ ಒಂಜಿ ಮೇಟೆ ಪಾರ್ಕ್ ಉಂಡ ಅಂದ ಪಾರ್ಕ್ ಉಂತಾರೆ ಜಾಗ ಅಜ್ಜಿ ಈ ರೀತಿಯ ಪರಿಸ್ಥಿತಿ ಉಂಟು ಅವಾಗ ಅಧಿಕಾರಿಗಳು ದಿನಕ್ಕೂ ಗ್ರಾಮಾಂತರ ಪರ್ಮಿಟ್ ಪನ್ಪಿಲೆ ಕೊಡು ಹಲವಾರು ಪರ್ಮಿಟ್ ಕೊರೊಂದು ಪೇರು ಈ ರಿಕ್ಷಾಲು ಓಲು ಉಂಟು ಪನ್ಪುನಂಜಿನ ಪ್ರಶ್ನೆ ಕೊಡು ಅವಾಗ ಒಂದು ಪೂರ ಸಮಸ್ಯೆಗಳು ಆಡಳಿತ ವರ್ಗ ಆಲೋಚನೆ ಮಾಡ್ಕೊಡು ರಿಕ್ಷಾ ಚಾಲಕರು ರಿಕ್ಷಾ ಎತ್ತುಂಡ ಒಂಜಿ ತಿಂಗಳು 6,000-7,000 ಬಾಡಿಗೆ ಕಟ್ಟರೆಂಡು ಐತೊಟ್ಟಿಗೆ ದಿನದ ಖರ್ಚು ಪೋರಂಡು ಐತೊಟ್ಟಿಗೆ ಈ ರೋಡ್ ಬಂದ ಆ ರಿಕ್ಷಾಲು ರಿಪೇರಿ ಆರಂಡು ಅಪ್ಪ ಅಕ್ಲೆ ಬದುಕೇರ ಸಾಧ್ಯತೆ ಉಂಡ ಪನ್ಪುನಂಜಿನ ಪ್ರಶ್ನೆಯನ್ನು ಅರ್ಥ ಮಾಡ್ತಾಳು ಎಲ್ಲ ಒಂಜಿ ರಿಕ್ಷಾ ಡ್ರೈವರ್ ಅದು ಬೆಳೆಯುತ್ತಿದೆ ಏತೆ ರಿಕ್ಷಾ ಚಾಲಕರು ಅಕ್ಕನ ಪ್ರೀಮಿಯರ್ ಕಟ್ಟಿರಂತೆ 3 ತಿಂಗಳು 4 ತಿಂಗಳು ಬ್ಯಾಂಕ್ದಾಗ ಒಯ್ತದ ಪಂಪುನಂಜಿನ ವ್ಯವಸ್ಥೆ ಉಂಡು ಅಪ್ಪಗಂಡ ಜಿಲ್ಲಾ ಆಡಳಿತ ಒಂದು ಆಲೋಚನೆ ಮಾಡ್ಕೊಡು ಸಂಬಂಧಪಟ್ಟ ಮುಕ್ತ MLA ಆಲೋಚನೆ ಮಾಡ್ಕೊಡು ಇತ್ತಾರೆ ಸ್ವೀಕಾರ ಆದುಳ್ಳೇರೆ ಜನಪ್ರಿಯ ಏನಂಚಿನ ಶಾಸಕರೇ ರಿಕ್ಷಾ ಚಾಲಕರ ಭವನ ಇಂಚಿನ ರಿಕ್ಷಾ ಚಾಲಕನ ಬಡತನ ಇಂಚಿನ ರಿಕ್ಷಾ ಚಾಲಕನ ನೋವು ನಲಿವಿಂಚಿನ ಪನ್ಪಿಲೆ ಕೊಡು ಮುಲ್ತ ಸ್ವೀಕಾರ ಅಂದಾಜು ಮಾಡ್ಕೊಡು ನನ್ನ ರಿಕ್ಷಾ ಬತ್ತನಾಡ ಮೂಲು ಬಾಡಿಗೆ ಬಂದ್ಪೇರೆ ಬಾಡಿಗೆ ಹೆಜ್ಜೆ ತಪ್ಪೇರೆ ಕಾರಣ ಅದುಪ್ಪುಡು ಅಂಚಾದಪ್ಪುನಾಗ ಯಾನು ಮನವಿ ಮಾಡ್ಪುಣೆ ಜಿಲ್ಲಾಡಳಿತಗೂ ರಿಕ್ಷಾ ಚಾಲಕರ ಬೇನೆ ರಿಕ್ಷಾ ಚಾಲಕರ ಬಾಡಿಗಂಡ ಅಕ್ಕನ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡು ಪನ್ಮಿಟ್ಟು ಕೊರಳು ಪನ್ಪಿಲೆ ಕೊಡ ಪಣೊಂದು ಇಂಕ ಪಾತ್ರ ಅವಕಾಶ ಮಂತ್ಕೋರ್ನ ರಿಕ್ಷಾ ಚಾಲಕರ ಸಂಘಟನೆಗೆ ಅಂಜನ ಮಾತಾ ಸಂಘಟನೆಗಳಿಗೆ ನಾನು ಕೃತಜ್ಞತೆ ಸಲ್ಲಿಸೋದು ಎನ್ನುವ ಪಾತ್ರ ಹೇಳುತ್ತವೆ. ನಮ್ಮ ಈ ಪ್ರತಿಭಟನೆಗೆ ಚೆಂಬುಗುಡ್ಡೆ ಜುಮ್ಮಾ ಮಸೀದಿಯ ಅಧ್ಯಕ್ಷರಾದಂತ PC ಇಮ್ತಿಯಾಜ್ ಇವರಿದ್ದಾರೆ. ಇವರು ಕೂಡ ನಾವು ಸ್ವಾಗತಿಸ್ತಾ ಇದ್ದೀವಿ. ಸಾಮಾನ್ಯ ಹೋರಾಟತ್ತೆ ಇತ್ತೇನೆ 4-5 ಜನ ಪಾತೇರಿಯರು ಹೋರಾಟ ಬಂದಾಗ ಪೊಲೀಸ್ ಇಲಾಖೆಗೆ ಪಂತ ಪೊಲೀಸ್ ಇಲಾಖೆ ನಗರ ಪಾಲಿಕೆಗೆ ಪಂತೇರಿ ಕ್ರಮ ಹೆಂಚಿನ ಬಂದಾಗ ಅಕುಲು ಬರೋಡಿತ್ತನು ಒಂದು ಅಕುಲು ಅಲ್ಲ ಅಮೇರಿಕಡಿದ್ದೇರಿ ಅಕ್ಲೆ ಪಂತನೆಲ್ಲ ಬೈಜೇರಿ ಇತ್ತ ಪಿರ ಫೋನ್ ಬಂತೇರಿ ಬರೋಂದುಲ್ಲ ಎಂದು ಬಂಡೇರಿ ಅವಾಗ ಈತ ಪೊರ್ತು ಎಂಚಿನ ಒಂಜಿ ಬೇಜವಾಬ್ದಾರಿ ಅಧಿಕಾರಿ ನಕುಲು ಈ ಒಂಜಿ ನಗರ ಸಭೆ ಉಲ್ಲೇರಿ ಪಂಪಿ ನಮ್ಮ ತೆರಿಯೋ ನೋಡು ಆಯ್ನೇರ್ದವರ ದಯಮಾಲದ ಮಾತೆಲ್ಲ ತೀರ್ಥ ಬರೋಡು ನಮ್ಮ ಒಂಜಿ 5 ನಿಮಿಷ ಈ ರಸ್ತೆ ತಡೆ ಮಂತದೆ ನಮ್ಮ ಆಕ್ರೋಶನ ವ್ಯಕ್ತಪಡಿಸಿರೋ ಸಾಧ್ಯತೆ ಅವಡು
ಹೊಂಡಗಳಿಂದ ಕೂಡಿದ ರಸ್ತೆ ಮೋಟಾರ್ ಸೈಕಲ್ ಬೀಳುವ ರಸ್ತೆ ರಿಕ್ಷಾ ಜಖಂ ಆಗುವ ರಸ್ತೆ ಧೂಳಿನಿಂದ ನಾರುವ ರಸ್ತೆ ಕೆಸರಿನಿಂದ ಜಾರುವ ರಸ್ತೆ ಬರಲೇಬೇಕು ಅಧಿಕಾರಿಗಳು ಬರಲೇಬೇಕು ಇಲ್ಲದಿದ್ದಲ್ಲಿ ನಾವು ಹೋರಾಟ ನಗರಸಭೆಯ ಅಧಿಕಾರಿಗಳೇ ರಸ್ತೆ ಅಭಿವೃದ್ಧಿ ಮಾಡದೆ ನೀವು ರಸ್ತೆ ಅಭಿವೃದ್ಧಿ ಮಾಡದೆ ನೀವು ದುರಸ್ತಿ ಮಾಡಲು ಯಾಕಾಗಿಲ್ಲ ಉತ್ತರ ಹೇಳಿ ಅಧಿಕಾರಿಗಳೇ ಜಿಂದಾಬಾದ್ ಹಲೋ ಮಿಸ್ಟರ್ ಯುಟಿ ಖಾದರ್ ಅಲ್ಲೋ ಮಿಸ್ಟರ್ ಯುಟಿ ಖಾದರ್ ಹಲೋ ಮಿಸ್ಟರ್ ನಳಿನ್ ಕಟೀಲ್ ಅಲ್ಲೋ ಮಿಸ್ಟರ್ ನಳಿನ್ ಕಟೀಲ್ ರಸ್ತೆ ವ್ಯವಸ್ಥೆ ಕಾಣುವುದಿಲ್ಲವೇ ರಸ್ತೆ ಅವ್ಯವಸ್ಥೆ ಕಾಣುವುದಿಲ್ಲವೇ ವ್ಯವಸ್ಥೆ ಕಾಣುವುದಿಲ್ಲವೇ ರಸ್ತೆ ಅವ್ಯವಸ್ಥೆ ಕಾಣುವುದಿಲ್ಲವೇ ರಿಕ್ಷಾ ಚಾಲಕರ ಕೂಗು ಕೇಳುವುದಿಲ್ಲವೇ ರಿಕ್ಷಾ ಚಾಲಕರ ಕೂಗು ಕೇಳುವುದಿಲ್ಲವೇ ಬಿಡುವುದಿಲ್ಲ ರಸ್ತೆ ಆಗದೆ ಬಿಡುವುದಿಲ್ಲ ರಸ್ತೆ ಆಗದೆ ಬಿಡುವುದಿಲ್ಲ ಅಧಿಕಾರಿಗಳು ಬರಲೇಬೇಕು
ಮಾಡುವಂತ ನಿಟ್ಟಿನಲ್ಲಿ ಅವರು ಮತ್ತೆ ಹಿಂದಕ್ಕೆ ಆದ್ರೆ ನಾವು 10 ನಿಮಿಷದ ಕಾಲಾವಕಾಶ ಈ ರಸ್ತೆಯಲ್ಲಿ ರಸ್ತೆದಾರಿಯನ್ನು ಮಾಡ್ತೀವಿ. ಮತ್ತೆ ಆ ಮುಖ್ಯ ರಸ್ತೆಯನ್ನ ತಡೆ ಮಾಡಲಿಕ್ಕೆ ಅವಕಾಶವನ್ನ ಮಾಡಿ ಕೊಡಬೇಡಿ. ಇವತ್ತು ಬಹಳ ಗಂಭೀರವಾದ ಹೋರಾಟವನ್ನ ಮಾಡ್ತಾ ಇದ್ದೇವೆ. ರಿಕ್ಷಾ ಚಾಲಕ ಅವರ ದುಡಿಮೆಯನ್ನ ಬಿಟ್ಟು ಈ ರಸ್ತೆ ಮೇಲೆ ನಿಂತು ಹೋರಾಟವನ್ನ ಮಾಡ್ತಾ ಇದ್ದೇವೆ. ಈ ಒಂದು ಪ್ರಶ್ನೆ ಉಳ್ಳಾಲದ ಪಂಡಿತೋಸರಿಂದ ದಾರಂದ ಬಾಗಿಲವರೆಗಿನ ಈ ರಸ್ತೆ ಅವ್ಯವಸ್ಥೆಯ ಈ ಸಮಸ್ಯೆಯನ್ನ ಇಡೀ ಮಂಗಳೂರು ಉಳ್ಳಾಲ ಕ್ಷೇತ್ರದ ಜನತೆಯ ಸಮಸ್ಯೆಯಾಗಿ ಮಾರ್ಪಾಡು ಮಾಡಬೇಡಿ, ಅದಕ್ಕೆ ಅವಕಾಶವನ್ನು ಮಾಡಿಕೊಡಬೇಡಿ. ಅಧಿಕಾರಿಗಳು ಕೂಡಲೇ ಇಲ್ಲಿ ಬರಬೇಕು ಅಂತ ಮತ್ತೊಮ್ಮೆ ನಾವು ವಿನಂತಿಯಿಂದ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ರಿಕ್ಷಾ ಚಾಲಕರ ಇವತ್ತು ಅವರ ದುಡಿಮೆಯನ್ನು ಬಿಟ್ಟು ಈ ಒಂದು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಖಂಡಿತವಾಗಿಯೂ ಅಧಿಕಾರಿಗಳು ಇಲ್ಲಿ ಬರಬೇಕು. ಅಧಿಕಾರಿಗಳು ಇಲ್ಲಿ ಬಾರದೇ ಇದ್ರೆ ನಮ್ಮ ಹೋರಾಟ ತೀವ್ರ ಆಗ್ತದೆ. ಅಧಿಕಾರಿಗಳು ಗಮನದಲ್ಲಿ ನೀವು ಇಟ್ಕೊಳ್ಬೇಕು. ಈ ರಿಕ್ಷಾ ಚಾಲಕರೆಲ್ಲರೂ ಕೂಡ ನಿಮ್ಮ ನಗರಸಭೆಯ ಕಚೇರಿ ಒಳಗಡೆ ಬಂದ್ರೆ ನಿಮ್ಮ ಯಾವ ಕೆಲಸವೂ ನಡೆಯುವುದಿಲ್ಲ. ನಾವು ಮೊನ್ನೆ ಮಹಾನಗರ ಪಾಲಿಕೆ ಕಚೇರಿಯಲ್ಲೆಲ್ಲ ಮಾಡಿದ್ದೇವೆ. ಬಹಳ ಸೈಲೆಂಟ್ ಆಗಿ ನಾವು ಹೋರಾಟ ಮಾಡಿದ್ದೇವೆ. ಅಧಿಕಾರಿಗಳು ಎಸಿ ರೂಮ್ ಅಲ್ಲಿದ್ದಂತ ಅಧಿಕಾರಿಗಳಿಗೆ ಬೆವರಿಸುವಂತ ನಿಟ್ಟಿನಲ್ಲಿ ನಾವು ಹೋರಾಟವನ್ನು ಮಾಡ್ತೇವೆ. ಅದಕ್ಕೆ ಅವಕಾಶವನ್ನು ಕೊಡಬೇಡಿ. ಅಧಿಕಾರಿಗಳಿಗೆ ಬರ್ತಾರೆ ಅಂತ ವಿಶ್ವಾಸದಲ್ಲಿ ನಾವು ಹೋರಾಟವನ್ನು ಮುಂದುವರಿಸ್ತೇವೆ. ಸಂಪರ್ಕ ರಸ್ತೆ, ಗುಂಡಿಗಳಿಂದ ತುಂಬಿದ ರಸ್ತೆ, ಹೊಂಡಗಳಿಂದ ಕೂಡಿದ ರಸ್ತೆ, ಮೋಟಾರ್ ಸೈಕಲ್ ಬೀಳುವ ರಸ್ತೆ, ರಿಕ್ಷಾ ಜಖಂ ಆಗುವ ರಸ್ತೆ, ಜನನದಾಡಲು ಆಗದ ರಸ್ತೆ, ಇಂಥ ಕೆಟ್ಟ ರಸ್ತೆಯ ಕೊಟ್ಟ ನಗರಾಡಳಿತಕ್ಕೆ ಧಿಕ್ಕಾರ, ನಗರಾಡಳಿತಕ್ಕೆ ಧಿಕ್ಕಾರ. ಇನ್ಕಿಲಾಬ್ ಜಿಂದಾಬಾದ್, ಸಿಐಟಿಯು ಜಿಂದಾಬಾದ್, ರಿಕ್ಷಾ ಯೂನಿಯನ್ ಜಿಂದಾಬಾದ್. ಬರಲೇಬೇಕು. ನಗರ ಪಾಲಿಕೆ ಅಧಿಕಾರಿಗಳು ಬರಲೇಬೇಕು. ಇಲ್ಲದಿದ್ದರೆ ನಮ್ಮ ಹೋರಾಟ ನಿಲ್ಲದು. ಇನ್ಕಿಲಾಬ್ ಜಿಂದಾಬಾದ್. ಸಂಚಾರ ಯೋಗ್ಯ ರಸ್ತೆಯ ಮಾಡಲು ಕೂಡಲ ಕ್ರಮಗಳ ಕೈಗೊಳ್ಳಿ. ಅಸಾಧ್ಯವೆಂದೇ ಉತ್ತರವಾದರೆ ನಿಲ್ಲುವುದಿಲ್ಲ ಹೋರಾಟ, ಬಿಡುವುದಿಲ್ಲ, ರಸ್ತೆ ಆಗದೆ ಬಿಡುವುದಿಲ್ಲ. ಅಧಿಕಾರಿಗಳು ಬರಲೇಬೇಕು. ಭರವಸೆಗಳು ಬೇಕಾಗಿಲ್ಲ. ಭರವಸೆ ನಮಗೆ ಬೇಡವೇ ಬೇಡ. ಇನ್ಕಿಲಾಬ್ ಜಿಂದಾಬಾದ್, ಸಿಐಟಿಯು ಜಿಂದಾಬಾದ್, ಇನ್ಕಿಲಾಬ್ ಜಿಂದಾಬಾದ್, ಸಿಐಟಿಯು ಜಿಂದಾಬಾದ್. ಸೋಮಗುಡ್ಡೆ ದಾರುಣ ಬಾಗಿಲು, ಪಂಡಿತ್ ರಾವ್ ಸಂಪರ್ಕ ರಸ್ತೆ, ಗುಂಡಿಗಳಿಂದ ತುಂಬಿದ ರಸ್ತೆ. ಇನ್ಕಿಲಾಬ್ ಜಿಂದಾಬಾದ್, ಅಧಿಕಾರಿಗಳು ಬರಲೇಬೇಕು. ಇನ್ಕಿಲಾಬ್ ಜಿಂದಾಬಾದ್, ಸಿಐಟಿಯು ಜಿಂದಾಬಾದ್, ಅಧಿಕಾರಿಗಳು ಬರಲೇಬೇಕು. ಇಲ್ಲದಿದ್ದಲ್ಲಿ ನಮ್ಮ ಹೋರಾಟ. ಇನ್ಕಿಲಾಬ್ ಜಿಂದಾಬಾದ್, ಸಿಐಟಿಯು ಜಿಂದಾಬಾದ್. ಆಟೋ ರಿಕ್ಷಾ ಚಾಲಕರ ಹೋರಾಟಕ್ಕೆ, ಆಟೋ ರಿಕ್ಷಾ ಚಾಲಕರ ಹೋರಾಟಕ್ಕೆ, ಆಟೋ ರಿಕ್ಷಾ ಚಾಲಕರ ಹೋರಾಟಕ್ಕೆ. ದಾರಂದ ಬಾಗಿಲು ಪುರಾಣ ರಸ್ತೆ, ದಾರಂದ ಬಾಗಿಲು ಪುರಾಣ ರಸ್ತೆ. ನೋಡಿ, ಇದು ಭಾರಿ ಪ್ರಮುಖ ರಸ್ತೆ. ಈ ರಸ್ತೆಗೆ ನಾವು ತುಂಬ ಸರ್ತಿ ನಾವು ಗಮನಕ್ಕೆ ತಂದರೂ ಕೂಡ ಇದಕ್ಕೆ ಏನೋ ಒಂದು ವ್ಯವಸ್ಥೆ ಆಗಲಿಲ್ಲ.
ಮತ್ತು ಇಲ್ಲಿನ ಜನನೇ ಹೇಳುವ ರೀತಿಯಲ್ಲಿ ಈ ರಸ್ತೆ ಆದಂಥ ಒಂದು ಸಾರಿ ಡಾಮರೀಕರಣ ಅಂತ ಆಗಿದೆ. ಮತ್ತು ಇವತ್ತಿನವರೆಗೂ ವ್ಯವಸ್ಥೆ ಅಂತ ಆಗಲಿ, ಎಲ್ಲ ತೇಪೆ ಕಾರ್ಯಗಳು. ಈ ಮಧ್ಯೆ ಒಂದಷ್ಟು ಅನುದಾನ ಬಿಡುಗಡೆ ಆಗಿದೆ ಅಂತೇಳಿ ಜನರಿಗೆ ಹೇಳಿಕೊಂಡೇ ಬಂದಿದ್ದಾರೆ. ಇವತ್ತಿನವರೆಗೆ ಏನಂತ ಆಗಲಿಲ್ಲ ನೋಡಿ. ಈ ಇಡೀ ರಸ್ತೆಯನ್ನು ನೋಡುವಾಗ ಗೊತ್ತಾಗ್ತದೆ. ಅದಕ್ಕೆ ನಾವಿವತ್ತು ರಿಕ್ಷಾ ಚಾಲಕರು ಎಲ್ಲ ಯಾಕೆ ನಮಗೆ ಇಲ್ಲಿ ಬಾಡಿಗೆ ಸಿಗುದು ಇಲ್ಲಿಂದ, ನಾವು ತೊಕ್ಕೊಟ್ಟಿನಲ್ಲಿ ದುಡಿತಾ ಇದ್ದೇವೆ, ಇಲ್ಲಿಂದ ಬಾಡಿಗೆ ಸಿಗುದು ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಒಂದು ಬಾಡಿಗೆ ಬಂದರೆ ನಮಗೆ ಇಲ್ಲಿ ಏನಂದರೆ ವಾಪಸ್ ಹೋಗುವಾಗ ನಮ್ಮ ಟೈರ್ ಏನಾದ್ರು ಆಗಿರ್ತದೆ, ನಮ್ಮ ಸ್ಪೇರ್ ಪಾರ್ಟ್ಸ್ ಎಲ್ಲ ಹೋಗಿರ್ತದೆ. ಇಂತಹ ಸಂದರ್ಭದಲ್ಲಿ ಈ ರಸ್ತೆಯ ಬಗ್ಗೆ ರಿಕ್ಷಾ ಚಾಲಕರು ಮತ್ತು ಸಾರ್ವಜನಿಕರ ಸಹಕಾರದೊಂದಿಗೆ ನಾವೊಂದು ಪ್ರತಿಭಟನೆ ಮಾಡಿ ತಮಗೆ ಮನವಿಯನ್ನು ಕೊಡ್ತಾ ಇದ್ದೇವೆ ಸರ್. ತಾವುಗಳು ಈ ಬಗ್ಗೆ ಏನಾದರೂ ಹೇಳಬೇಕು. ನಗರವನ್ನು ಸಂಪೂರ್ಣವಾಗಿ ಮಾಹಿತಿ ಇಲ್ಲ. ಜೊತೆಗೆ ನಾನು ಬರುವಾಗ ಇದನ್ನು ತಿಳ್ಕೊಂಡೆ, ಇದು ನಗರೋತ್ಥಾನದಲ್ಲಿ ಹಾಕಿದ್ದಾರೆ. ಇದನ್ನು ಟೆಂಡರ್ ಅಪ್ರೂವಲ್ಗೆ ಸರ್ಕಾರಕ್ಕೆ ಕಳಿಸಿಕೊಟ್ಟಿದ್ದಾರೆ. ಸರ್ಕಾರಕ್ಕೆ ಲಾಸ್ಟ್ ಟೈಮ್ ಕಳಿಸಿಕೊಟ್ಟಾಗ ಇಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್ ಬಂತು, ಆಗಿಲ್ಲ. ಈಗ ಸರ್ಕಾರ ಮತ್ತೆ ಚೇಂಜ್ ಆಗಿದೆ. ಈಗ ಈ ಹಂತದಲ್ಲಿ ಆಗ್ಬೋದು ಅನಿಸ್ತಾ ಇದೆ ಅಪ್ರೂವಲ್. ತುರ್ತಕ್ಕೆ ಅಪ್ರೂವಲ್ ಆದ ತಕ್ಷಣ ನಾವು ಇದನ್ನು ಕೆಲಸವನ್ನು ಮಾಡಿಕೊಡ್ತೇವೆ. ಸರ್ಕಾರಕ್ಕೆ ಹೋಗಿರೋ ಬದಲು ನಿಮಗೆ ದಾಖಲೆ ಬೇಕಾದರೂ ನಾವು ಕೊಡಲಿಕ್ಕೆ ಬದಲಿದ್ದೇವೆ. ಸರ್ಕಾರ ಕಷ್ಟ ಆಗ್ತದೆ, ಟೆಂಡರ್ ಅಪ್ರೂವಲ್ ಕಳಿಸ್ಕೊಡ್ತೀವಿ. ಇದನ್ನು ನಾನು ನಮ್ಮ ಕಮಿಷನ್ ಇದ್ದಾರೆ, ಅದನ್ನು ನೀವು ಅಪ್ರೂವಲ್ ಆಗುವುದನ್ನು ಈಗ ಜನರ ಗಮನಕ್ಕೆ ತಂದಿದ್ದೀರಿ. ಈಗ ಮಳೆ ಹಾನಿ ಪ್ರಾಕೃತಿಕ ವಿಕೋಪದಲ್ಲಿ ಬಹಳಷ್ಟು ದುಡ್ಡು ಬಂದಿದೆ ಅಲ್ಲ, ನಿಮ್ಮ ನಗರಸಭೆ ಕೂಡ ಬಂದಿದೆ. ಅದರಲ್ಲಿ ಈಗ ನೋಡಿ, ಈ ರಸ್ತೆಯಲ್ಲಿ ಒಂದ್ಸಲ ಬಂದಿದ್ದೀರಲ್ಲ, ಈಗ ಒಂದು ತಿಂಗಳಾದದ್ದು ನೀವು ಈ ರಸ್ತೆಯನ್ನು ಒಮ್ಮೆ ಪರಿಶೀಲನೆ ಮಾಡಿ. ಈಗ ಇಲ್ಲಿ ಬಂದಿದ್ದೀರಿ, ಇಲ್ಲಿಂದ ಪಿಲಾರ್ವರೆಗೆ ರಸ್ತೆಯಲ್ಲಿ ಹೋಗಿ ಪಂಡಿತೋತ್ಸವದಿಂದ ಇಲ್ಲಿಂದ ಆ ಕಡೆವರೆಗೆ ಹೋಗಿ, ಅಲ್ಲಿಂದ ಹೋದರೆ ನಿಮಗೆ ಗೊತ್ತಾಗ್ತದೆ. ಈಗ ಜನರಿಗೆ ಓಡಾಡಲಿಕ್ಕೆ ಆಗುವಂಥ ವ್ಯವಸ್ಥೆಯನ್ನು ಮಾಡಿ ಅದನ್ನು ನೀವು ಪ್ರಕಟಿಸಿದ್ದೀರಿ. ಈಗ ನಗರೋತ್ಥಾನದಲ್ಲಿ ಟೆಂಡರ್ ಪ್ರಕ್ರಿಯೆಯಲ್ಲಿದೆ, ಅದು ಅಪ್ರೂವಲ್ ಆಗ್ತದೆ ಅಂತ. ಅಪ್ರೂವಲ್ ಆಗಲೇಬೇಕು, ಯಾಕಂದರೆ ಇಲ್ಲಿ ಜನ ಅಷ್ಟು ಜನ ಸಂಕಷ್ಟದಲ್ಲಿದ್ದಾರೆ. ಈಗ ಮಳೆ ಹಾನಿಯಿಂದ ಅದನ್ನು ಸ್ವಲ್ಪ ಗುಂಡಿಯನ್ನು ಮುಚ್ಚುವಂಥ ಕೆಲಸವನ್ನು ಮಾಡಿ. ಅದಕ್ಕೆ ಮತ್ತೆ ನೀವು ಅದಕ್ಕೆ ಬೇರೆ ಸಭಾವನ್ನು ಕೊಡಬೇಡಿ. ಅದಕ್ಕೆ ಫಂಡ್ಗಳಿವೆ, ತಾತ್ಕಾಲಿಕ ಮಾಡುವಂಥ ನಿಟ್ಟಿನಲ್ಲಿ ಅದಕ್ಕೆ ಮಳೆ ಹಾನಿ ಇರ್ಬೋದು, ಪ್ರಾಕೃತಿಕ ವಿಕೋಪ ನಿಧಿ ಏನಿದೆ ಅದರಿಂದ ದುಡ್ಡಿದೆ, ಅದನ್ನು ಮಂಜೂರು ಮಾಡುವಂಥ ಕೆಲಸ ಮಾಡಬೇಕು. ಮಳೆ ಹಾನಿ ಆದರೆ ಪ್ರಕೃತಿ ಹಾನಿಯಿಂದ 1 ರೂಪಾಯಿ ನಮಗೆ ಬಂದಿಲ್ಲ. ನಾನು ಈ ವಿಷಯವನ್ನು ನಾನು ನಮ್ಮ ಪೌರಾಯುಕ್ತ ಗಮನಕ್ಕೆ ತರ್ತೇನೆ. ಡಿಸಿಷನ್ ಮಾಡುವವರು ಅವರು ಇದ್ದಾರೆ. ನಮಗೆ ಇದನ್ನು ಕೇಳಿ ಸಾಕೇ ಸರ್. ಯಾಕಂದ್ರೆ ನೀವು ಒಂದು ತಿಂಗಳ ನಿಮ್ಮ ಬಗ್ಗೆ ಗೌರವ ಇದೆ, ನಾವು ನಿಮ್ಮ ಬಗ್ಗೆ ಮಾತಾಡ್ತಾ ಇಲ್ಲ. ಇಡೀ ನಗರ ಆಡಳಿತ ಇಷ್ಟು ಸಮಯದಿಂದ ನಿಮ್ಗೆ ಗೊತ್ತೇ ಇಲ್ಲ ಹೇಳ್ತೀರಿ. 1 ತಿಂಗಳಾಗಿ ನಿಮ್ಗೆ ಗೊತ್ತಿಲ್ಲ, ಮತ್ತೆ ಮೇಲಿನ ಅಧಿಕಾರಿಗಳು ಗೊತ್ತೇ ಇಲ್ಲ, ಬಂದೇ ಇಲ್ಲ ಅವರು. ನಾವೀಗ ಓಕೆ, ನೀವು ನಿಮ್ಮ ಪ್ರೊಸೀಜರ್ ಪ್ರಕಾರ ನೀವೇನು ಮಾಡ್ತಿರೋದು ಮಾಡಿ, ಅದನ್ನು ಕೂಡ ನಮಗೆ ದಾಖಲೆಗಳು ಕೊಡಬೇಕು. ಯಾಕೆ ಜನರಿಗೆ ನಾವು ಉತ್ತರ ಕೊಡಬೇಕು, ನಾವು ಜನರಿಗೆ ಉತ್ತರ. ಬಟ್ ನಮಗೆ ಈಗ ಆ ಗುಂಡಿಗಳನ್ನು ಸರಿಪಡಿಸಬೇಕಲ್ಲ. ಈಗ ಅಲ್ಲ, ಮಳೆ ಹಾನಿಗೆ 1 ಪೈಸೆ ಬರದಿದ್ರೆ ಅದು ಅಧಿಕಾರಿಗಳ ತಪ್ಪು. ಮಳೆ ಹಾನಿಯ ವರದಿಯನ್ನು ರಾಜ್ಯ ಸರ್ಕಾರ ನೀವು ಕೊಡಲಿಲ್ಲ, ಆ ಕಾರಣಕ್ಕೆ ನಗರಸಭೆಗೆ ಬರಲಿಲ್ಲ. ನೀವು ಮಳೆ ಹಾನಿಯಿಂದ ಎಷ್ಟು ವರ್ಷಗಳಾಗಿದೆ, ಅದರ ವರದಿಯನ್ನು ಯಾಕೆ ಕೊಡಲಿಲ್ಲ ಸರ್ಕಾರಕ್ಕೆ? ಪರಿಶೀಲನೆ ಮಾಡಿ. ಇವತ್ತು ಪೌರಾಯುಕ್ತರು ಯಾರು ಇಲ್ಲಿ? ಪೌರಾಯುಕ್ತರು ಯಾರಿದ್ದಾರೆ ಇಲ್ಲಿ? ಪೌರಾಯುಕ್ತರು ಇಲ್ಲ ಇಲ್ಲಿ. ಕಮಿಷನರ್ ಇರೋದು ಪೌರಾಯುಕ್ತರು ಇಲ್ಲ. ಊರಿಗೆ ಬರ್ತಾ ಇಲ್ಲ, 5 ವರ್ಷಕ್ಕೆ ಬರ್ತಾ ಇಲ್ಲ. ನಾವು ಯಾರ ಹತ್ರ ಹೇಳಬೇಕು? ಬೇರೆ ಅಧಿಕಾರಿ ಸಮಸ್ಯೆಗಳಿದೆ ನಮ್ಗೆ ಹೇಳುದು. ಇವತ್ತು ಹೋರಾಟದಿಂದ ಜನ, ಯಾಕಂದ್ರೆ ಇದು ಹೋರಾಟ ಇಷ್ಟು ಜನ ಅಲ್ಲ, ಈ ಸಾರ್ವಜನಿಕರು ಬೆಂಬಲವನ್ನು ಕೊಟ್ಟಿದ್ದಾರೆ ನಮ್ಗೆ. ಈಗ ಇವತ್ತಿನಿಂದ ಅದಕ್ಕೆ ತೇಪೆ ಕಾರ್ಯ ಸದ್ಯಕ್ಕೆ ಮಾಡ್ಬೇಕು. ಈಗ ಮತ್ತೆ ಯೋಜನೆ ಇದೆ, ಅದು ಆದಷ್ಟು ಬೇಗ. ಯಾಕಂದ್ರೆ ನಮಗೆ ಕೇಳಿ ಸಾಕಾಗಿದೆ. ಇಷ್ಟು ವರ್ಷ 25 ವರ್ಷ ಆಗಿಲ್ಲ. ನೀವೀಗ ಹೇಳಿದಿರಿ ಏನು ಸರ್ಕಾರಕ್ಕೆ ಬರೆದು ಹಾಕಿದ್ದೇವೆ, ಇನ್ನು ಮುಂದೆ ಈಗ ಅದು ಅಪ್ರೂವಲ್ ಬರಲಿಕ್ಕೆ ಇನ್ನೊಂದು 4 ತಿಂಗಳು ಬೇಕು. ಆಮೇಲೆ ನಿಮ್ದು ಟೆಂಡರ್ ಆಗಬೇಕು, ಆಮೇಲೆ ಅವ್ರದ್ದು ಎಲ್ಲ ಟೆಕ್ನಿಕಲ್ ಬಿಟ್ಟು ಆಗುವಾಗ ಇನ್ನೊಂದು ಮಳೆಗಾಲ ಬರ್ತದೆ. ಮಳೆಗಾಲ ಬಂದ ಇನ್ನೊಂದು ಅಕ್ಟೋಬರ್ ನಂತರ ಆಯ್ತು. ನಿಮ್ಗೆ ಒಂದು ಪ್ರೊಸೀಜರ್ ಮಾಡಲಿಕ್ಕೆ 8 ತಿಂಗಳು ಬೇಕು. ಇನ್ನು ಮಳೆಗಾಲ ಬರ್ತದೆ, ಅಲ್ಲಿವರೆಗೆ ರಿಕ್ಷಾ ಚಾಲಕರಿಗೆ ದುಡಿಬೇಡವಾ? ಟೆಂಡರ್ ಎಲ್ಲ ಆಗಿದೆ, ಟೆಂಡರ್ ಮಂಜೂರಿಗೆ ಹೋಗಿದೆ. ಯಾವಾಗ ಆಗುತ್ತೆ? 25 ವರ್ಷ ಒಂದು ನೆನಪಿಟ್ಕೊಳ್ಳಿ, ನೀವು ಅಧಿಕಾರಿಗಳು, ನಾಳೆ ಹೋಗ್ತೀರಾ, ಊರಲ್ಲಿ ನೀವು 1 ತಿಂಗಳಾಯ್ತು, ಇನ್ನೊಂದು 2 ತಿಂಗಳು ನೀವು ಟ್ರಾನ್ಸ್ಫರ್ ಆಗಿ ಹೋಗ್ತೀರಾ.
ಮತ್ತೆ ಇನ್ನೊಬ್ಬ ಅಧಿಕಾರಿ ಬರ್ತಾರೆ, ಅವರಿಗೆ ಮತ್ತೆ ಶುರುವಿನಿಂದಲೇ ಹೇಳಬೇಕಲ್ಲ. ಇದು ನಮ್ಮ ಅವಸ್ಥೆ ಆಗಿದೆ ಕಳೆದ 25 ವರ್ಷದಿಂದ. ನೀವು ಸರ್ಕಾರದ ಭಾಗವಾಗಿ ಇರುವಾಗ ನೀವು ಅದನ್ನು ಸರಿಯಾಗಿ ನೋಡ್ಬೇಕು. ಈಗ ಬಂದಿದ್ದೀರಿ, ಈ ರಸ್ತೆಯನ್ನು ನೋಡ್ಬೇಕು. ನೋಡಿದರೆ 25 ವರ್ಷದ ಹಣ ಇಲ್ಲಿ ಉಂಟಲ್ಲ. ಅಧ್ಯಕ್ಷರು ನಾನು ಕೌನ್ಸಿಲರ್ನ ದೀಕ್ಷಿತ. ನಮ್ಮ ಪಂಡಿಸುಂದ ಏರಿ ಬರ್ತದೆ, ಅಲ್ಲಿಂದ ಪಂಡಿಸುಂದ ಏರಿಯಿಂದ ನೀರು ಉಂಟಲ್ಲ, ಅಲ್ಲಿ ಕಟ್ಟೆ ಎಲ್ಲ ಉಂಟಲ್ಲ, ಅಲ್ಲಿಂದ ನೀರು ಉಂಟಲ್ಲ, ಇವ್ರ ಮನೆಗೆ ಅಂತ ಹೋಗ್ತಾ ಉಂಟು. ಒಂದು ತೋಡು ಇಲ್ಲ, ಯಾವುದೂ ಇಲ್ಲ, ಇಷ್ಟು ನೀರು ಹೋಗ್ತಾ ಉಂಟು. ಯಾರು ಕೇಳ್ತಾರೆ? ಅವರು ಸಾಲ ಮಾಡಿ ಮಾಡಬಹುದು. ಇನ್ನೊಂದು ನೋಡಿ, ಅಲ್ಲಿ ನಮ್ಮ ರಿಕ್ಷಾ ಜಂಕ್ಷನ್ ಅಲ್ಲಿ ಟಾಯ್ಲೆಟ್ ನ ನೀರು ರೋಡ್ ಅಲ್ಲಿ ಹೋಗ್ತಾ ಇದೆ, ಅದಕ್ಕೂ ನೀವೇನ್ ಮಾಡ್ತಾ ಇಲ್ಲ? ಅದು ಯಾರು ಜವಾಬ್ದಾರಿ? ಅದಕ್ಕೆ ಪತ್ರ ಬರ್ದಿಟ್ಟಿದ್ದೇನೆ. ಯಾವಾಗ ಇರ್ತಾರೆ ಸರ್ ಆಫೀಸಲ್ಲಿ? ಕಮಿಷನರ್ ಯಾವಾಗ ಇರೋದು? ನಮ್ಮ ಪೌರ ಆಯುಕ್ತರು ಉಲ್ಲಾಲ್ ನಗರ ಅವರು ಸುರತ್ಕಲ್ಲಿ ಬಿಸಿ ಇದ್ದಾರೆ, ಅಲ್ಲಿ ಬೇಕಾದ ಕೆಲಸ ಇದೆ. ಇಲ್ಲಿ ಪ್ರಭಾರ ಇಟ್ಕೊಂಡಿದ್ದೀರಿ. ಇಷ್ಟು ದೊಡ್ಡ ವ್ಯಾಪ್ತಿಗೆ ಒಬ್ಬರು ಪ್ರಭಾರ ಅಧಿಕಾರಿ ಅದೇ ಇದರಲ್ಲಿ ಕೆಲಸ ಮಾಡೋರಲ್ಲ. ಇನ್ನೊಂದು ಕಡೆ ಜವಾಬ್ದಾರಿ ಪ್ರಭಾರ ಇಟ್ಟಿದೆ. ಅವ್ರು ಯಾವಾಗ ಇರ್ತಾರೆ ಹೇಳಿ? ಸಾರ್ವಜನಿಕರು ಯಾವಾಗ ಸಿಗ್ತಾರೆ ಅವರು? ನಾವಂತೂ ಒಂದು ಆದಾಗ ಹಲವು ಸಾರಿ ಬಂದಿದ್ದೇವೆ, ನಿಮ್ಮ ಪೌರ ಆಯುಕ್ತರು ಇಲ್ವೇ ಇಲ್ಲ, ಅಲ್ಲಿ ನಮಗೆ ಸಿಗ್ತಾ ಇಲ್ಲ. ನಮಗೆ ಒಂದು ಟೈಮ್ ಕೊಡಿ, ಇಲ್ಲದೆ ಇದ್ರೆ ನಾವು ಈ ದಸರಾ ಮುಗಿದ ಕೂಡಲೇ ನಾವು ಬಂದು ಅಲ್ಲಿ ಕೂಡ್ತೇವೆ. ದಸರಾ ಮುಗಿದ ಕೂಡಲೇ ಇಡೀ ಜನರನ್ನ ತಂದು ನಿಮ್ಮ ಎದುರುಗಡೆ ಕೂಡ್ತೇವೆ. ರಸ್ತೆಯನ್ನು ಪರಿಶೀಲನೆ ಮಾಡ್ತಾರೆ. ಪ್ಯಾಚ್ ವರ್ಕಿಗೆ ಏನಾಗ್ತದೆ ಅಂತ ಒಂದು ಎಸ್ಟಿಮೇಷನ್ ಮಾಡಿ. ಏನು ಆಗ್ತದೆ ಅಂತ ಹೇಳಿದ್ರೆ ಆಗಲ್ಲ, ಏನು ಆಗ್ತದೆ ಅಂತ ಹೇಳಿದ್ರೆ ಪಂಡಿವಸಂದ ಸ್ಟಾರ್ಟ್ ಮಾಡಿ, ಪಂಡಿವಸಂದ ಸ್ಟಾರ್ಟ್ ಮಾಡಿ. ಜನರ ಬಗ್ಗೆ ನಾವು ತಿಳ್ಕೊಳ್ಬೇಕಲ್ಲ. ಎಲ್ಲ ಪ್ರದೇಶ ಪ್ಯಾಚ್ ವರ್ಕಿಗೆ ನಾನು ಎಸ್ಟಿಮೇಷನ್ ಮಾಡ್ತೇನೆ. ಎಸ್ಟಿಮೇಷನ್ ಮಾಡಬೇಕು. ಎಸ್ಟಿಮೇಷನ್ ಮಾಡಿ ನಾನು ಕಮಿಷನರ್ಗೆ ಇರಬೇಕಾಗ್ತದೆ, ಡಿಸಿಗೆ ಮಂಜೂರು ಆಗಬೇಕು. ನಮಗೆ ಇದಕ್ಕೆ ನೀವು ಎಸ್ಟಿಮೇಷನ್ ಮಾಡಿ ಇದಕ್ಕೆ ಒಂದು ಹಿಂಬರವನ್ನು ಇವತ್ತೇ ಕೊಡಿ. ಹಿಂಬರ ಕೊಡ್ತೇನೆ, ಇವತ್ತೇ ಕೊಡ್ತೇನೆ. ಪ್ಯಾಚ್ ವರ್ಕ್ ಕೂಡ ಒಂದು ದಿನದಲ್ಲಿ ಹೋಗುವಂತಲ್ಲ, ಯಾಕಂದ್ರೆ ನಿಮ್ಮ ಪ್ರೊಸೀಜರ್ ಆಗುವಾಗ ಎಷ್ಟು ಸಮಯ ಆಗ್ತದೆ? ಅಲ್ಲಿ ತನಕ ಆ ರಸ್ತೆ ಇರ್ಬೇಕಲ್ಲ. ನಮಗೆ ಹಿಂಬರವನ್ನ ಕೊಡಬೇಕು. ಅದೇ ಕೂಡಲೇ ನಮಗೆ ಈ ರಸ್ತೆ ಟೆಂಡರ್ ಆಗಿ ಅಭಿವೃದ್ಧಿ ಆಗಿ ನಮಗೆ ಕೊಡಬೇಕು. ಅದೇ ರೀತಿಯಲ್ಲಿ ಈಗ ನೀವು ಎಸ್ಟಿಮೇಷನ್ ಏನು ಈಗ ಈ ಪ್ಯಾಚ್ ವರ್ಕ್ ಏನು ಎಸ್ಟಿಮೇಷನ್ ಮಾಡ್ತೀರಿ, ಆ ಮಾಡಿದ ಕೂಡಲೇ ತಕ್ಷಣ ಮಾಡ್ಬೇಕು. ಅದಕ್ಕೇನು ಟೆಂಡರ್ ಅವಶ್ಯಕತೆ ಬರುವುದಿಲ್ಲ. ಅದು ಬಂದ್ರೆ ಅದನ್ನ ತಕ್ಷಣ ಮಾಡಿ, ಅದನ್ನ ವಿಶೇಷ ಇದರಲ್ಲಿ ಮಾಡಿ ಅದಕ್ಕೆ ಆಪ್ಷನ್ ಇದೆ. ಎಲ್ಲ ಕಡೆ ಎಲೆಕ್ಷನ್ ಬರುವಾಗ ಅಡ್ವಾನ್ಸ್ ಅಲ್ಲಿ ಮಾಡ್ಲಿಕ್ಕೆ ಆಗ್ತದೆ, ವೋಟ್ ಬರುವ ಜಾಗದಲ್ಲೆಲ್ಲ ಆಗ್ತದೆ. ಅದು ಬಿಜೆಪಿ ಕಾಂಗ್ರೆಸ್ MLA ಮಾಡಿದ್ದಾರೆ. ಈಗ ಆಗೋದಿಲ್ಲ ಅಂದ್ರೆ ನಾವು ಒಪ್ಲಿಕ್ಕೆ ರೆಡಿ ಇಲ್ಲ. ನಾಳೆ ಎಲೆಕ್ಷನ್ ಇದ್ರೆ ಆಗ್ತದೆ ಇಲ್ಲಿ. ಆ ರೀತಿ ಮಾಡಬೇಡಿ. ಅದನ್ನು ಏನೇನು ಆಪ್ಷನ್ ಇದೆ, ಅವಕಾಶಗಳಿರೋದನ್ನು ಎಲ್ಲವನ್ನೂ ಇಲ್ಲಿ ಮಾಡುವಂತ ವ್ಯವಸ್ಥೆ ಮಾಡಬೇಕು. ನಾವು ಅದನ್ನ ಹೇಳ್ತೇವೆ. ಕೊನೆಯದಾಗಿ ಹೇಳ್ತೇವೆ, ದಸರಾ ತನಕ ನಾವು ಸಮಯ ಕೊಡ್ತೇವೆ. ಮುಂದಿನ ತೀರ್ಮಾನ ನಾವು ಮಾಡ್ತೇವೆ. ಸಾರ್ವಜನಿಕ ನೋಡಿ, ಮಸೀದಿ ಅಧ್ಯಕ್ಷರಿದ್ದಾರೆ, ದೇವಸ್ಥಾನದ ಆಡಳಿತ ಮಂಡಳಿಗಳಿದ್ದಾರೆ, ಶಾಲೆಗಳವರು ನಮ್ಮ ಜೊತೆ ಸಪೋರ್ಟ್ ಮಾಡಿದ್ದಾರೆ. ಅಷ್ಟೇ, ದಸರಾ ಮುಗಿದ ಕೂಡ ನಾವು ಅಲ್ಲಿ ಬರ್ತೇವೆ. ಅಲ್ಲಿ ಬರ್ತೇವೆ. ಇಲ್ಲಿ ನಾವು ಪುರಸೆ ಬರ್ತೇವೆ. ಇನ್ನು ಇಲ್ಲ ನಾವು ಸೀದಾ ಪುರಸೆ ಬರ್ತೇವೆ. ಕೆಲಸ ಬಿಟ್ಟು ರಿಕ್ಷಾ ಚಾಲಕ ನೋಡಿ ದುಡಿ ತಿನ್ನುವವರು ಪಾಪ. ನಿಮಗೆ ಸರ್ಕಾರದ ಸಂಬಳ ಬರುವುದು, ಸರ್ಕಾರ ಕೊಡ್ತಾರೆ.
ಕೆಲಸ ಹೊಟ್ಟೆಗೆ. ಇಲ್ವಾ? ಮತ್ತೇನಿಲ್ಲ ಅವರಿಗೆ ಕೆಲಸ ಉಂಟಾ ಇಲ್ವಾ? ಅದೇನು ನೀವು ಆ ರೀತಿಯೆಲ್ಲ ಮಾತಾಡ್ಬೇಕು. ನಿಮಗೆ ಕೆಲಸ ಉಂಟು. ನಮ್ಮ ಟ್ಯಾಕ್ಸಿನಿಂದಲೇ ನಿಮಗೆ ಸಂಬಳ ಬರುವುದು. ನಮಗೆ ಅದನ್ನು ಅರ್ಥ ಮಾಡಿ. ಉತ್ತರ ಸಮಾಧಾನ ಆಗ್ಲಿಲ್ಲ ಸರ್. ನಾವು 1 ವಾರ ದಸರಾ ತನಕ ನಾವು ಸಮಯ ಕೊಡ್ತೀವಿ. ಮುಂದಿನ ತೀರ್ಮಾನ ನಾವು ಮಾಡ್ತೀವಿ. 25ರ ನಂತರ ನಾವು ಏನಂತ ಅವರು ಹೇಳೋದು, ಉತ್ತರವೇ ಉಡಾಪೆ ಉತ್ತರ. ನಾವು ಪೊಲೀಸ್ ಅಧಿಕಾರಿಗಳಲ್ಲಿದ್ದೇವೆ. ಪೊಲೀಸ್ ಅಧಿಕಾರಿಗಳಲ್ಲಿ ನಾವು ಹೇಳ್ತೇವೆ, ನಾವು ದಸರಾದ ನಂತರ ಪೊಲೀಸರಿಗೆ ಇನ್ಫಾರ್ಮೇಶನ್ ಕೊಡೋದಿಲ್ಲ. ನಾವು ಜನರಾಗಿ ನಾವು ಬಂದು ಅಲ್ಲಿ ಪುರಸಭೆ ಒಳಗೆ ಕೂತ್ಕೊಳ್ತೇವೆ, ನಗರಸಭೆ ಒಳಗಡೆ. ನಮ್ಗೆ ಏನಂತ ಹೇಳ್ಬೇಕು, 1 ವಾರದ ದಸರಾ ಮುಗಿದು ಅದು ಎಷ್ಟು ದಿನ ಅಂತ ನೀವು ಲೆಕ್ಕ ಹಾಕಿ. ಅಷ್ಟೇ. ಓಕೆ ಓಕೆ ಬಂಧುಗಳೇ, ನೋಡಿ ನಮಗೆ ಇವತ್ತು ಅಲ್ಲಿನ ನಗರಸಭೆಯ ಅಧಿಕಾರಿಗಳ ಭಾಗವಾಗಿ ಅಲ್ಲಿನ ಅಧಿಕಾರಿ RP ನಾಯ್ಕರವರು ಬಂದಿದ್ದಾರೆ. ನಾವು ವ್ಯಕ್ತಿಗತವಾಗಿ ಅವರಿಗೆ ಗೌರವ ಕೊಡ್ತೇವೆ, ಅಲ್ಲಿ ಅಧಿಕಾರಿಗಳು. ಬಟ್ ನೀವುಗಳು ಕೂಡ 1 ತಿಂಗಳಾದದ್ದು 2 ತಿಂಗಳು ನೀವು ಹೇಳಬಾರ್ದು ಸರ್. ಯಾಕೆ ನಮ್ಮ ನೋವನ್ನು ವ್ಯಕ್ತಪಡಿಸ್ತೇವೆ. ನೀವು ಕೂಡಲೇ ನಿಮ್ಮ ಮೇಲಾಧಿಕಾರಿಗಳಿಗೆ ಹೇಳಿ ಇದರ ಬಗ್ಗೆ ಸೀರಿಯಸ್ ಆದ ಗಮನ ಕೊಡಬೇಕು. ಇದು ರಿಕ್ಷಾ ಚಾಲಕರ ಹೋರಾಟ ನೀವು ನಗಣ್ಯ ಮಾಡಬೇಡಿ. ನಾವು ರಿಕ್ಷಾ ಚಾಲಕರ ಶಕ್ತಿಯನ್ನು ನಾವು ತೋರಿಸ್ತೀವಿ. ಯಾಕಂದ್ರೆ ನಮ್ಮ ಹಿಂದೆ ಈ ಊರಿನ ಜನ ಇದ್ದಾರೆ, ನಾವು ಅವರ ಸಹಕಾರದಿಂದ ಪ್ರತಿಭಟನೆ ಮಾಡಿದ್ದೇವೆ. ನಮಗೆ ಒಟ್ಟಾರೆ ರಸ್ತೆ ಆಗ್ಬೇಕು, ಅಷ್ಟೇ. 1 ಪಾಯಿಂಟ್ ಅಜೆಂಡಾ ನಮ್ದು. ಈ ರಸ್ತೆ ದುರಸ್ತಿ ಆಗ್ಲೇಬೇಕು, ರಸ್ತೆ ಅಭಿವೃದ್ಧಿ ಆಗ್ಬೇಕು. 1 ವಾರದ ದಸರಾ ತನಕ ಒಂದು ಇದನ್ನ ಕೊಡ್ತೇವೆ, ಗಡುವನ್ನ ಕೊಡ್ತೇವೆ. ಮುಂದಿನ ತೀರ್ಮಾನವನ್ನ ಸಾರ್ವಜನಿಕರ ಸಹಕಾರವನ್ನ ತಗೋತೀವಿ ಸರ್. ಇದನ್ನ ನಾವು ಸಾರ್ವಜನಿಕವಾಗಿ ಹೇಳ್ತಾ ಇದ್ದೇವೆ. ಆದ್ರಿಂದ ಇದು ಈ ನಮ್ಮ ಮನವಿಯನ್ನ ತೆಗೆದುಕೊಳ್ಳಿಕ್ಕೆ ಬಂದಿರತಕ್ಕಂತ ನಮ್ಮ ಗೌರವಂತ ಅಧಿಕಾರಿಗಳಾದಂತ RP ನಾಯ್ಕರವರಿಗೆ ಧನ್ಯವಾದವನ್ನು ಕೊಡ್ತಾ ಇದ್ದೇವೆ. ಇಡೀ ನಾಡಿದ ಮುಗಿದ ಮುಖ ಕ್ಯಾಂಪ್ ಕೊಡಪ್ಪ ಐದು ಬೊಕ್ಕ ಹೆಚ್ಚಿನ ಕೊಡಪ್ಪ ಸಾರ್ವಜನಿಕರು ಇದೊಂದು ಮೂಲಭೂತವಾದಂತಹ ಹಕ್ಕುಗಳು. ಈ ಮೂಲಭೂತ